ಆಧುನಿಕ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವ ಹಾಗೆ ಆಗಿದೆ. ಇದುವರೆಗೆ ಹೇಗೆ ಅಂತ ಹೇಳಿದ್ರೆ ನಾವು ಹಳೆಯ ಪದ್ಧತಿಯಲ್ಲಿ ಇದ್ದೆವು. ನಮ್ಮ ಶಾಲೆಯು ಹಳೆದು, ನಮ್ಮ ಪದ್ಧತಿಯು ಹಳೆತಿತ್ತು. ಈಗ ಶಾಲೆ ಒಂದು ಬಿಲ್ಡಿಂಗ್ ಹೊಸತಾಗಿದೆ, ಅದರೊಟ್ಟಿಗೆ ಶಿಕ್ಷಣದ ವ್ಯವಸ್ಥೆ ಕೂಡ ಹೊಸತಾಗಿದೆ. ಆದ ಕಾರಣ ಟೋಟಲಿ ನವ ಚೈತನ್ಯ ಬಂದಿದೆ ಅಂತ ನಾನು ಊರಿನವರ ಪರವಾಗಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಏನು ನಮಗೆ ಕೊಡುಗೆ ನೀಡಿದ್ದಾರೆ ಮಾನ್ಯ ಸಂತೋಷ್ ಕುಮಾರ್ ಅವರು ಅಧ್ಯಕ್ಷರಾಗಿ ಸಂಸ್ಥೆಯಿದ್ದು, ಹಾಗೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮಾನ್ಯ ಶ್ರೀಮತಿ ಜಿ ಶೀಲಾ ಇವರು ಮತ್ತು ಅವರೆಲ್ಲ ನಿರ್ದೇಶಕರ ತಂಡಕ್ಕೆ ನಮ್ಮ ಶಾಲಾ ಪರವಾಗಿ ಅನಂತ ಕೃತಜ್ಞತೆಗಳನ್ನು ನಾವು ಸಲ್ಲಿಸುತ್ತೇವೆ. ಸಾಂಕೇತಿಕವಾಗಿ ಉತ್ತರ ಪ್ರದೇಶದಲ್ಲಿ ಕುಗ್ರಾಮದಲ್ಲಿರುವ ಶಾಲೆಯಲ್ಲಿ ಕೂಡ ಈಗ ನ್ಯೂ ಟೆಕ್ನಾಲಜಿ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಸರ್ಕಾರದ ಸಂಸ್ಥೆ, ಅದರ ವ್ಯವಸ್ಥಾಪಕ ನಿರ್ದೇಶಕರು ಮಾನ್ಯ ಶ್ರೀಮತಿ ಜಿ ಶೀಲಾ. ನಮ್ಮ ಈ ಪಾಣೆಯಕ್ಕಿಂತ ಒಂದು ಕುಗ್ರಾಮ ಪಾಣೆಯ ಶಾಲೆಗೆ ಒಂದು ಬೆಂಗಳೂರಿನ IAS ಅಧಿಕಾರಿ ಬಂದ ಬಹುಶಃ ಮೇಡಮ್. ಇದಕ್ಕೆ ನಮಗೆ ಯಾರು ಕೂಡ ಕೂಡ ಉಂಟಲ್ಲ, ಈ ಸೈಡಿಗೆ ಬಂದದ್ದು ನಮ್ಮ ನಿಟ್ಟಿನಲ್ಲಿ ಇಲ್ಲ ಅಂತ ಒಂದು ಅಗತ್ಯ ಕೂಡ ಬರಲಿಲ್ಲ. ನಾವು ಬಂದಿದ್ದೇವೆ. ಎಲ್ಲರ ಒಂದು ನಮ್ಮ ಒಂದು ಕನಸು ಈಡೇರುವಾಗ ಅದಕ್ಕೆ ಕಾರಣರಾದ ತಾವು ನಮ್ಮ ಭಾಗ್ಯ, ನಾವು ಬಂದದ್ದು ನಮ್ಮ ಒಂದು ಭಾಗ್ಯ ಅಂತ ನಾವು ಅನ್ಕೊಂಡಿದ್ದೇವೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ಒಂದೇ ಮಾತಿನಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ. ಊರಿನವರೇ, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಇವತ್ತು ಇಷ್ಟು ದೊಡ್ಡ ಹುದ್ದೆಗೆ ಏರಿದ್ರೂ ಕೂಡ ಶಾಲೆಗೆ ಬರುವಾಗ ವಿದ್ಯಾರ್ಥಿಯವರು ಅವರು ಇವತ್ತು ಮಕ್ಕಳ ಹಾಗೆ ಈ ಶಾಲೆಗೆ ಬಂದಾಗ ನಾವು ಕೂಡ ಹಾಗೆ ನಮ್ಮ ಮಾತೃ ಶಾಲೆಗೆ ಹೋದಾಗ ನಾವು ಅಲ್ಲಿ ಮಕ್ಕಳ ಹಾಗೆ ಇರ್ತೇವೆ. ಇವರು ಯಾವತ್ತೂ ಹಾಗೆ. ಮೊನ್ನೆ ಸಂತೋಷನ ಬಗ್ಗೆ ನಾನು ಹೆಚ್ಚಿಗೆ ಹೇಳಿಕ್ಕೆ ಹೋಗುದಿಲ್ಲ, ಇದು ಎಲ್ಲರೂ ನಮಗೆ ಚಿರಪರಿಚಿತರೆ. ಇವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಉಂಟಲ್ಲ, ಗೊತ್ತಾದದ್ದೇ ಉಂಟಲ್ಲ, ಇವರು ಅಧ್ಯಕ್ಷರಾದ ನಂತರ ಬಹಳ ಪ್ರೀತಿಯಿಂದ ಅಲ್ಲಿ ಏನು ಗಲಾಟೆ ಮಾಡಿದಾರೋ ಉಳಿದ ನಿಷ್ಠುರಾಗಿದ್ದಾರೋ ನನಗೆ ಗೊತ್ತಿಲ್ಲ, ಅಂತೂ ಅದನ್ನು ತಮ್ಮ ತವರು ಜಿಲ್ಲೆಗೆ ಉಂಟಲ್ಲ ತಂದು ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ, ಅನಾಥಾಶ್ರಮಗಳಿಗೆ ತಂದು ಅದನ್ನು ಹಂಚಿ ಆ ಒಂದು ಸಾರ್ಥಕತೆಯನ್ನು ಅವರು ಮೆರೆದಿದ್ದಾರೆ. ಆದ ಕಾರಣ ಬಹಳ ದೊಡ್ಡ ಒಂದು ಸಂತೋಷದ ಹೆಮ್ಮೆಯ ಒಂದು ಮನಸ್ಸಿಗೆ ತೃಪ್ತಿ ಆಗುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಸಂಸ್ಥೆಯ ಅಧ್ಯಕ್ಷರಾಗಿ ತಾವು ಈಗ ನಮ್ಮ ಶಾಲೆಗೆ ಆಗಮಿಸಿದ್ರಿ. ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ನಿಮ್ಮನ್ನು ಹಾರೈಸಿದ್ದಾರೆ. ಹಾಗೆ ಈ ನಮ್ಮ ಅದೇ ಸಂಸ್ಥೆಯ ವ್ಯವಸ್ಥೆ ಇಂಟ್ರೆಸ್ಟ್ ಅಲ್ಲಿ 1,000 ಬೇರೆ ಬೇರೆ ಶಾಲೆಗೆ, ನಿಮ್ಮ ಶಾಲೆ ಕೂಡ 50 ಕಳಿಸಿದ್ದೇವೆ. ಬೇರೆ ಬೇರೆ ಶಾಲೆಗೆ ಮಕ್ಕಳು ಎಷ್ಟಿದ್ದಾರೆ ಆ ಲೆಕ್ಕಾಚಾರದಲ್ಲಿ ಇದೊಂದು ವಿಶೇಷ ಅವರದ್ದೊಂದು ಕನಸಿನ ಯಾಕಂದ್ರೆ ಈ ಸೊತ್ತನ್ನು ಶಾಲೆಯಲ್ಲಿ ಇಟ್ಟುಕೊಂಡು ನಾವು ಮಕ್ಕಳಿಗೆ ಕೊಟ್ಟು ವಾಪಸ್ ಶಾಲೆಯಲ್ಲಿ ಇಟ್ಕೊಳ್ಳುವಂತದ್ದು. ಈ ಮಕ್ಕಳನ್ನು ಪರೀಕ್ಷಾ ಬರಹದ ಒಂದು ರಟ್ಟು ಇನ್ನಿತರ ಉದ್ದೇಶಗಳು ಬಳಕೆ ಆಗ್ತದೆ. ಈಗ ಇವತ್ತೇ ಗೊತ್ತಾಗಿದ್ದು ನಮಗೆ. ಸೊ ಎಲ್ಲಿ ಪ್ರೈಮರಿ, ಹೈಯರ್ ಪ್ರೈಮರಿ, ಹೈಸ್ಕೂಲು ಎಲ್ಲೆಲ್ಲೆಲ್ಲ ಓದಿದ್ದಾರೆ ಅಲ್ಲೆಲ್ಲ ಹೋಗಿ ಅವರು ಇವತ್ತು ನಮ್ಮ ಕಂಪನಿದು CSR ಫಂಡ್ನ ತುಂಬ ಉಪಯುಕ್ತವಾಗಿ ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ನೀವು CSR ಫಂಡ್ನ ಬೇರೆ ಕಡೆ ಆದರೆ ಎಲ್ಲ ವೇಸ್ಟ್ ಮಾಡ್ತಾ ಇದ್ರು, ನಮ್ಗೆ ಗೊತ್ತೂ ಆಗ್ತಿರ್ಲಿಲ್ಲ ಏನಾಗ್ತಿತ್ತು ಅಂತೇಳಿ. ಜಸ್ಟ್ CSR ಫಂಡ್ ಕೊಟ್ಬಿಡ್ತಿದ್ವಿ, ನಾವು ನೋಡ್ತಾ ಇರಲಿಲ್ಲ. ಈಗಲೂ ಕೂಡ ನಾವು ನೋಡ್ತಾ ಇರಲಿಲ್ಲ. ಬಂದ್ಮೇಲೆ ಸಾಹೇಬ್ರು CSR ಫಂಡ್ಸ್ ತಗೊಂಡ್ ಬಂದ್ರು. ನಾವು ಬಹುಶಃ ಯಾರು ಕೇಳ್ತಿರ್ಲಿಲ್ಲ ಅನ್ಸುತ್ತೆ. ಅವರು ನಮಗೆ ತುಂಬಾ ಬಲವಂತ ಮಾಡ್ತಾ ಇದ್ರು, ಇಲ್ಲ ಮೇಡಮ್ ಬನ್ನಿ ಒಂದು ಇನಾಗ್ರೇಷನ್ ಮಾಡೋಣ ಅಂತ. ಯಾಕೆ ಇಷ್ಟು ಬಲವಂತ ಮಾಡ್ತಾರೆ ಅಂತ ನಾವು ಅನ್ಕೋತಿದ್ದೆ. ಬಟ್ ಈಗಲೇ ಫಸ್ಟ್ ಟೈಮ್ ನಮಗೆ ಗೊತ್ತಾಗಿದ್ದು ಸಾಹೇಬರು ಇಷ್ಟೊಂದು ಇನ್ವಾಲ್ವ್ ಆಗಿ ಗವರ್ಮೆಂಟ್ ಸ್ಕೂಲ್ಸ್ಗೆ ಈ ತರ ಎಲ್ಲ ಒಂದು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ತುಂಬಾನೇ ಖುಷಿ ಆಗ್ತಿದೆ. ಅದನ್ನ ನೀವು ಸದುಪಯೋಗ ಪಡಿಸ್ಕೊಂಡಿದ್ದೀರಾ. CSR ಫಂಡ್ಸ್ ನ ನೀವು ಉಪಯೋಗ ಮಾಡ್ಕೊಂಡಿರೋದು ಒಂದು ಒಳ್ಳೆ ವಿಚಾರ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದೇ ರೀತಿ ನಮ್ಮ ಸಾಹೇಬರು ಇನ್ನು ಮುಂದಕ್ಕೆ ಎಲ್ಲರಿಗೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಲಿ. ಈ ಕ್ಷೇತ್ರಕ್ಕೆ ಚೆನ್ನಾಗಿ ದುಡಿದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಮುಂದೆನೂ ಹಾಗೆ ಇರಲಿ ಅಂತೇಳಿ ನಾನು ಕೇಳ್ಬಿಟ್ಟು ನಾನು ಇದನ್ನು ಮಾಡ್ತೀನಿ. ಬರುವ ಹಾಗೆ ತಾವು ಇದನ್ನೊಂದು ನಮಗೆ ಅನುಕೂಲ ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ.
ಮಾನ್ಯ ಸಂತೋಷ್ ಕುಮಾರ್ ಕೂಡ ನಾವು ಕೃತಜ್ಞತಾ ಪೂರ್ವಕವಾಗಿ ಎಲ್ಲರ ಪರವಾಗಿ ದಯವಿಟ್ಟು ತಾವು ಸ್ವೀಕರಿಸಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಸಾಷ್ಟಾಂಗ ಅಡ್ಡ ಬೀಳುತ್ತಾ ನನಗೆ ವಿದ್ಯೆಯನ್ನು ಕೊಟ್ಟಂತ ಗುರುಗಳನ್ನು ನಾನು ನೆನೆಯುತ್ತಾ, ಈ ಶಾಲೆ ಅಂದ್ರೆ ಇದು ನಾನು ಪ್ರಥಮ ಪ್ರವೇಶ ಮಾಡಿದ ಶಾಲೆ. ಆವಾಗ ಇಲ್ಲೆಲ್ಲ ಗಾಲಿ ಮರಗಳಿದ್ದು, ಮಕ್ಕಳು ತುಂಬಾ ಜಾಸ್ತಿ ಇದ್ರು. ನಮಗೆ ಜಾತಿ ಯಾವುದು, ನಮಗೆ ಮತ ಯಾವುದು, ಯಾರು ಶ್ರೀಮಂತರು ಯಾರು ಬಡವರು ಎಂದು ನಮಗೆ ಗೋಚರವೂ ಇಲ್ಲ, ಗೊತ್ತು ಆಗಲೂ ಇಲ್ಲ. ನಾವು ಕಬಡ್ಡಿ ಆಟ ಆಡ್ತಾ ಇದ್ದೆವು, ಖೋಖೋ ಆಟ ಆಡ್ತಾ ಇದ್ದೆವು, ಎಂತ ಪೊಲೀಸ್ ಕಲ್ಲು ಆಟ ಆಡ್ತಾ ಇದ್ದೆವು, ಮರ ಹತ್ತಾ ಇದ್ದೆವು, ಬೀಳ್ತಾ ಇದ್ದೆವು. ಮಾಸ್ಟರ್ ಅವಾಗ 4 ಕ್ಲಾಸ್ಗೆ ಒಬ್ಬರು ಮಾಸ್ಟರ್, ಏಕ ಉಪಾಧ್ಯಾಯರ ಶಾಲೆಯಲ್ಲಿ ನಾನೊಬ್ಬ ವಿದ್ಯಾರ್ಥಿ. ಅದು ಕೂಡ ಇವರ ಮಾವ, ಇವರ ಹೆಂಡತಿಯ ತಂದೆ ಮಾಸ್ಟರ್, ನಮಗೆ ಗುರುಗಳವರು. ನಮ್ಮನ್ನು 1 ಕಿಲೋಮೀಟರ್ ದೂರ ನೀರು ತರಲಿಕ್ಕೆ ಕಳಿಸ್ತಿದ್ರು, ನೀರಿರಲಿಲ್ಲ ಅವಾಗ. ಆವಾಗ ಕನಸು ಕಾಣ್ತಿದ್ದೆವು ನಾವು ಯಾವಾಗಲೂ ಇದಕ್ಕೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಅಂತ. ಒಂದು ಶಾಲೆ, ಒಂದು ಏಕ ಉಪಾಧ್ಯಾಯರ ಶಾಲೆ ಬೇರೆ ಮಾಡಲಿಕ್ಕೆ ಅಂತ ಭಾವನೆ ಬರ್ತದೆ. ಸಣ್ಣ ಅಂದರೆ ಇದೀಗ ಈ ಶಾಲೆಗೆ ಯಾವುದೋ ಪೂರ್ವಜನ್ಮದ ಪುಣ್ಯವೋ, ನಿಮ್ಮೆಲ್ಲರ ಸಹಕಾರ ಇಲ್ಲದಿದ್ದರೆ ಸಾಧ್ಯವಿಲ್ಲ. ನೀವು ಒಂದು ವೇಳೆ ಪಕ್ಷಕ್ಕಾಗಿ ದುಡಿಯದಿದ್ದರೆ ನೀವು ದುಡಿದದ್ದು ಸಿಕ್ಕಿದ್ದು ನನಗೆ ಅಂತ ಒಂದು ಕಾರ್ಯಕ್ರಮ. ಮಾಸ್ಟರ್ ಕೇಳಲಿಲ್ಲ ನನ್ನ ಹತ್ತಿರ, ಪಾಪ ಕೇಳಲಿಲ್ಲ. ಇಂಥದ್ದು ಉಂಟದ್ದು ಅವ್ರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಆದರೆ ನನ್ನ ಕರ್ತವ್ಯ, ಈ ಶಾಲೆಗೆ ನನ್ನ ಋಣ ಉಂಟು, ಋಣ ತೀರಿಸಲಿಕ್ಕೆ ಉಂಟು. ಅದು ಯಾವ ರೀತಿಯಲ್ಲಿ ನಾನು ಆ ಋಣವನ್ನು ತೀರಿಸಲಿಕ್ಕೆ ನನಗೆ ಸಾಧ್ಯವಿಲ್ಲ. ಊರಿಗೆ ದೊರೆಯಾದರೂ ತಾಯಿಗೆ ಮಗನೇ. ನಾನು ಎಷ್ಟು ದೊಡ್ಡ ಜನ ಆದರೂ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ, ಎಷ್ಟು ದೊಡ್ಡ ಜನ ಆದರೂ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ. ಈ ಶಾಲೆ ಪ್ರವೇಶ ಮಾಡುವಾಗ ನನಗೆ ಯಾವುದು ನೆನಪು ಬರುವುದಿಲ್ಲ. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಆದದ್ದೇ ನೆನಪು ಬರುವುದು ಹೊರತು ಬೇರೆ ಯಾವುದು ನೆನಪು ಬರುವುದಿಲ್ಲ. ಮಾಸ್ಟರ್, ಈ ಶಾಲೆಯಲ್ಲಿ ನೀವೆಲ್ಲ ಟೀಚರ್ ಮಾಸ್ಟರ್ ಆದರೆ ನನಗೆ ಅತ್ಯಂತ ಗೌರವ. ಯಾಕೆಂದ್ರೆ ನಾನು ಕಲಿತ ಶಾಲೆಯಲ್ಲಿ ನೀವು ಉಪಾಧ್ಯಾಯರು, ಈ ಶಾಲೆಯ ಉತ್ತರೋತ್ತರ ಅಭಿವೃದ್ಧಿ ಆದಾಗ ಅದು ನಾನು ಏನಾದರೂ ಕೆಲಸ ಮಾಡಿದ ಸಾರ್ಥಕ ಅಂತ ನನ್ನ ಭಾವನೆಗೆ ಬರ್ತದೆ. ಟೀಚರ್ನವರು ಮಾಸ್ಟರ್ ನೀವು ಬರ್ತೀರಿ, ಬೇರೆ ಬೇರೆ ಇಂಪೋಸಿಷನ್ ಮಾತಾಡಿದ್ದೇನೆ, ತಕ್ಷಣ ಆಗ್ತದೆ, ಎಲ್ಲ ಆಗ್ತದೆ. ನಿನ್ನೆ ಕೂಡ ಹರೀಶ್ ಅವರು ಮಾತಾಡಿದ್ರು. ಈಗ 2 ಲಕ್ಷ ಕೊಟ್ಟಿದ್ದೇವೆ, ಅದಕ್ಕೆ ಸೋಲಾರ್, ನಿಮ್ಮ ಯಾವುದು ಡಿಜಿಟಲ್ ಎಲ್ಲವನ್ನು ಮಾಡಿದ್ದೀರಿ. ನಮ್ಮ MD ಅವರಿಗೆ ಖುಷಿ ಆಯಿತು, GM ಅವರಿಗೆ ಖುಷಿ ಆಯಿತು, AGM ಅವರಿಗೆ ಖುಷಿ ಆಯಿತು. ಅವರು ಬ್ಯಾಂಗ್ಳೂರಿನಂತ ಒಂದು ಮಹಾನಗರ ಸಿಟಿಯಿಂದ ಮಂಗಳೂರಿನಂತ ದಕ್ಷಿಣ ಕನ್ನಡದ ಕುಗ್ರಾಮಕ್ಕೆ ಪಾಣ್ಯಾಲಕ್ಕೆ ಬಂದಿದ್ದಾರೆ ಅಂದ್ರೆ ಅದು ವಿಶೇಷ. MD ಅವರಿದ್ದಾರೆ ಗೌರವ, ಒನ್ ಆಫ್ ದಿ ಆಕ್ಟಿವ್ ಲೇಡಿ ಇಡೀ ಕರ್ನಾಟಕದಲ್ಲಿ. ಅವರಲ್ಲಿರುವಷ್ಟು ಇದು ಎಲ್ಲ ವೇಸ್ಟ್, ಇದು ಕಂಪನಿಯಲ್ಲೇ ವೇಸ್ಟ್ ಹೋಗ್ತಾ ಉಂಟು. ಇದು ಯಾವುದಕ್ಕೂ ಪ್ರಯೋಜನ ಬಾರದು. ಆದರೆ ಮೇಡಮ್ಗೆ ಕನಸಿಗೆ ಬಿತ್ತು, ಇದು ಗ್ರಾಮಾಂತರ ಶಾಲೆಯ ಮಕ್ಕಳಿಗೆ ಇದನ್ನೇನಾದರೂ ಶಾಲೆಗೆ ಕೊಟ್ಟರೆ ಅದು ಪ್ರಯೋಜನ ಆಗ್ಬೋದು. 1-2 ಸಲ ಡಿಸ್ಕಸ್ ಆಯಿತು. ನಾವು ಇಲ್ಲಿ ಮಕ್ಕಳು ಪಾಪ 100 ರೂಪಾಯಿ 50 ರೂಪಾಯಿ ಕೊಟ್ಟು ಅಂಗಡಿ ಕೊಟ್ಟು 2 ದಿವಸ, ಇದು ಶಾಶ್ವತವಾಗಿ ಇದು ಯಾವುದೇ ಉಳಿಯೋದಿಲ್ಲ. ಇದರಲ್ಲಿ ಬರೆಯಲಿಕ್ಕೂ ಆಗೋದಿಲ್ಲ, ನಕಲು ಹೊಡೆಯಲಿಕ್ಕೂ ಆಗೋದಿಲ್ಲ. ಇದು ಶಾಶ್ವತವಾಗಿ ಶಾಲೆಗೆ. ಈಗ 1,000 ಈ ರೀತಿದು, ಇದು 600ರಿಂದ 700 ಗ್ರಾಮ್ ವೆಯ್ಟ್ ಉಂಟು. 100 ತರಬೇಕಾದ್ರೆ 70 kg ಆಗ್ತದೆ. 1,000 ತರದ 700 kg ಬ್ಯಾಂಗ್ಳೂರಿಂದ ಬರಬೇಕು. ಆದರೆ ಗ್ರಾಮಾಂತರ ಪ್ರದೇಶ ಇವತ್ತು ನಿನ್ನೆ 200 ಕಳಿಸಿದ್ದಾರೆ. ಅದು 151 ದೊಡ್ಡ ಶಾಲೆ ಮತ್ತು ಕಾಲೇಜಿಗೆ ಇವತ್ತು ಇದು ಮಾಡ್ತೇವೆ. ನಾನು ಕಲಿತ ಪ್ರಥಮ ಶಾಲೆಗೆ ಪ್ರಥಮವಾಗಿ 50 ಕಳಿಸಿದ್ದೇವೆ. ಬರೆಯುವಾಗ ಇದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂಬ ಹೆಸರು ಕಾಣ್ತಾರೆ. ಇದು ಗ್ರಾಮಾಂತರ ಪ್ರದೇಶ ಉಂಟಿದೆ. ದೇವರ ಇತಿಹಾಸ. ಮೇಡಮ್ ಬಂದ ನಂತರ, ನಾನು ಆ ಕಂಪನಿಯ ಚೇರ್ಮನ್ ಆದ ನಂತರ ನಮ್ಮ ಕಂಪನಿ ಇತಿಹಾಸ ನಿರ್ಮಿಸಿದೆ. 75 ವರ್ಷದಲ್ಲಿ ಇತಿಹಾಸದಲ್ಲಿ ಆಗದಂತ ಪ್ರೊಡಕ್ಷನ್, 75 ವರ್ಷದಲ್ಲಿ ಕೂಡ ಅಷ್ಟು ಪ್ರೊಡಕ್ಷನ್ ಆಗಲಿಲ್ಲ, ಇನ್ನು ಆಗಬೇಕು, ಇವಾಗ ಆಗ್ತಾ ಉಂಟು. ಇದು ಇತಿಹಾಸ. ಕಂಪನಿ ಕಂಪ್ಲೀಟ್ ಬದಲಾವಣೆ ಆಗಿದೆ.
ನಮ್ಮ ಮಿನಿಸ್ಟರ್ ಯಾರಂದ್ರೆ ಸುನೀಲ್ ಕುಮಾರ್, ಇಂಧನ ಮಿನಿಸ್ಟರ್ ಸುನೀಲ್ ಕುಮಾರ್ ನಮ್ಮ ಮಿನಿಸ್ಟರ್. ಅದಕ್ಕೆ ವಿಶೇಷ ಅದು ಈಗ ಇವರೆಲ್ಲ ಬರುವವರು ಯಾರು, ಇಡೀ ನಮ್ಮ ಮಂಗಳೂರಿನ ಮೀಡಿಯಾದವರನ್ನು ಎಲ್ಲರೂ ಬರುವ ಈ ತಿಂಗಳಲ್ಲಿ ಬರ್ತಾರೆ. ಸುನೀಲ್ ಕುಮಾರ್ ನಮ್ಮ ಕಂಪನಿಗೆ ಬರ್ತಾರೆ, ಎಲ್ಲರೂ ಕೇಳ್ತಾರೆ ಬೇರೆ ಬೇರೆ. ಆದರೆ ಎಲ್ಲರಿಗೂ ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲದಿದ್ದರೂ ರಾಜಕೀಯದ ಒತ್ತಡ ಹಾಕಿ ನಾವು ಏನೇನು ಈ ಶಾಲೆಗೆ ತರಬೇಕು, ಬೇರೆ ಶಾಲೆಗೆ ತರಬೇಕು. ವೇದಿಕೆಯಲ್ಲಿ MD ಇದ್ದಾರೆ, AGM ಇದ್ದಾರೆ, GM ರವರು ಇದ್ದಾರೆ, ತಾಲೂಕ್ ಪಂಚಾಯತ್ ಮೆಂಬರ್ ಇದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರು, ಈ ಶಾಲೆಯ ಅಧ್ಯಕ್ಷರಿದ್ದಾರೆ, ಅಲ್ಪಸಂಖ್ಯಾತ ಮೋರ್ಚಾದ ಮಾಜಿ ಅಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಮೋರ್ಚಾದ ಬೇರೆ ಬೇರೆ ಅನನ್ಯ ಜವಾಬ್ದಾರಿ ವಕೀಲರಿದ್ದಾರೆ. ನಮ್ಮ ಜಗ್ಗಣ್ಣನ ಬಗ್ಗೆ ಮಾತನಾಡಲಿಕ್ಕೆ ಇದೆಲ್ಲ ಕಾರ್ಯಕ್ರಮ ಹಾಕಬೇಕಾದ್ರೆ ಜಗ್ಗಣ್ಣನವರ ಬೆವರುಂಟು. ಅವರು 106 ಸಾರಿ ಫೋನ್ ಮಾಡಿದ್ದಾರೆ. ಅವರನ್ನೆಲ್ಲ ಕರ್ಕೊಂಡು ಬರಲಿಕ್ಕೆ ಕಾರಣ ಅವರು ನಮ್ಮಲ್ಲಿ ಒಬ್ಬ ಬೂತಿನ ಅಧ್ಯಕ್ಷರು. ಅವರದ್ದು ಶ್ರಮ ಬಹಳ ದೊಡ್ಡದುಂಟು. ಟೀಚರ್ನವ್ರದ್ದು ಎಲ್ಲರೂ ಕೇಂದ್ರ ಬಿಂದು ಮಕ್ಕಳು, ಮಾಧ್ಯಮದ ನನ್ನ ಮಿತ್ರರು, ರಾಜಕೀಯದ ನನ್ನ ನಾಯಕರು, ವಿಶೇಷ ಯಾರನ್ನು ಕೂಡ ಇದು ಮಾಡಲಿಕ್ಕೆ ನಮಗೆ ಸಮಯದ ಅಭಾವ. ಇದೇ ರೀತಿ ಈಗ 3 ಶಾಲೆ ಆದರು, ಇನ್ನು 11 ಶಾಲೆ ಬಾಕಿ ಉಂಟು. ಹೋಗ್ಲೇಬೇಕು. ನೀವು ಪ್ರೀತಿಯಿಂದ ಇಷ್ಟೆಲ್ಲ ವ್ಯವಸ್ಥೆ. ನಮ್ದು ನೀರು ಕೇಳಿದಾಗ ಹಾಲು ಕೊಟ್ಟಂತ ಈ ಊರು. ಯಾರಾದರೂ ಹೊರಗಿನಿಂದ ಯಾರಾದರೂ ಬಂದು 1 ಗ್ಲಾಸ್ ನೀರು ಕೊಡಿ ಅಂತ ಹೇಳಿದಾಗ ಇಲ್ಲಿನ ತಾಯಂದಿರು ಕೂತ್ಕೊಳ್ಳಿ ಅಂತ ಹಾಲು ತಂದು ಕೊಡುವವರು. ಇದು ಇತಿಹಾಸ ಈ ಊರಿನ. ಇಲ್ಲಿ ಬಡವರು, ಮಕ್ಕಳು ಬಡವರು, ಆದರೆ ಸ್ವಾಭಿಮಾನಿಗಳು. ಈ ಶಾಲೆ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿದ ಶಾಲೆ. ಈ ಶಾಲೆಯಲ್ಲಿ ಕಲಿತ ಒಬ್ಬ ನಾನು ಪಂಚಾಯತ್ ಮೆಂಬರ್, ಜಿಲ್ಲಾ ಪಂಚಾಯತ್ ಮೆಂಬರ್, MLA ಕಂಟೆಸ್ಟ್ ಮಾಡಿದಂದ್ರೆ ಅದು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಅಂತ ಇರ್ಬೋದು. ರಾಜಕೀಯದಲ್ಲಿ ಬೂತ್ ಸಮಿತಿ ಅಧ್ಯಕ್ಷನಾಗಿ ಈಗ ಜಿಲ್ಲೆಯ ಸಾವಿರಾರು ಕಾರ್ಯಕರ್ತರು ನಿತ್ಯ ನಿರಂತರವಾಗಿ ನನಗಾಗಿ ದುಡಿದಿದ್ದಾರೆ, ಪಕ್ಷಕ್ಕಾಗಿ ದುಡಿದಿದ್ದಾರೆ. ನಾನು ಆ ಕಾರಣದಿಂದ ಇಲ್ಲಿ ಮಾತನಾಡ್ತಿದ್ದೇನೆ. ಆ ಕಾರಣ ನನ್ನ ಸ್ವಯಂ ಏಕಚಕ್ರಾಧಿಪತ್ಯ ನನ್ನ ಕೆಪಾಸಿಟಿಯಲ್ಲಿ ಆದದಂತೆ ನಾನು ಯಾವಾಗಲೂ ಭಾವಿಸಬಾರದು. ನನ್ನ ಕೆಪಾಸಿಟಿ ಏನಿಲ್ಲ, ಕಾರ್ಯಕರ್ತರು ದುಡಿದ ಕಾರಣ ಇವತ್ತು ನನಗೆ ಆ ಪಕ್ಷ, ಆ ಪಾರ್ಟಿ ನನಗೆ ಈ ಜವಾಬ್ದಾರಿ ಸ್ಥಾನ ಕೊಟ್ಟ ಕಾರಣ MD ಅವರು ಇವರೆಲ್ಲ ಇಲ್ಲಿ ಬರ್ಲಿಕ್ಕಾಯ್ತು. 2 ಲಕ್ಷ ಅನುದಾನ ಕೊಡ್ಲಿಕ್ಕಾಯ್ತು. ಇನ್ನಷ್ಟು ಕೊಡುವಂತ ಅವಕಾಶ ದೇವರು ನಮಗೆ ಒದಗಿಸಲಿ. ಪ್ರೀತಿಯಿಂದ ಬಂದಿದ್ದೀರಿ. ಬಹಳ ಅತಿಥಿ ದೇವೋಭವ ಎಂಬಕ್ಕೆ ಪೂರ್ಣವಾಗಿ ನೀವು ಈ ರೀತಿಯ ಕಾರ್ಯಕ್ರಮ ಮಾಡಿದ್ದೀರಿ ಮಾಸ್ಟರ್. ನಿಮಗೂ ನಮ್ಮ ಮುಖ್ಯೋಪಾಧ್ಯಾಯರಿಗೂ ಎಲ್ಲ ಶಿಕ್ಷಕಿಯರಿಗೂ ವಿಶೇಷವಾಗಿ ಹೃದಯಾಂತರದ ಅಭಿನಂದನೆಗಳು. ನಮ್ಮ ಗ್ರಾಮಾಂತರದ ಕುಗ್ರಾಮ ಎಂದು ಪ್ರಖ್ಯಾತಿಯಾದ ಪಾನೇಲ ವಾರ್ಡ್ನಲ್ಲಿ ಕೂಡ ಸರ್ಕಾರಿ ಶಾಲೆಯಲ್ಲಿ ನ್ಯೂ ಟೆಕ್ನಾಲಜಿ ಕಂಪ್ಯೂಟರ್ ಇದು ನಮ್ಮ ಪ್ರಾಜೆಕ್ಟ್. ಸಣ್ಣ ಮಕ್ಕಳು ಪ್ರಾಜೆಕ್ಟ್ ನೋಡಿಗೆ ಎಲ್ಲೋ ಬೇರೆ ಕಡೆ ಹೋಗ್ಬೇಕಿತ್ತು, ನೀವು ಅದನ್ನು ಅಳವಡಿಸಿದ್ದೀರಿ. 1 ಪೈಸೆ ಕೂಡ 2 ಲಕ್ಷದಲ್ಲಿ 2 ಲಕ್ಷ ಕೂಡ ಈ ಶಾಲೆಗೆ ವಾಪರ್ ಆಗಬೇಕು. 1 ಪೈಸೆ ಕೂಡ ಬೇರೆ ಯಾರಿಗೂ ಕಮಿಷನ್ ಹೋಗದ ರೀತಿಯಲ್ಲಿ, 1 ಪೈಸೆ ಕೂಡ ಯಾವುದು ಹೊರಗಡೆ ಹೋಗದ ರೀತಿಯಲ್ಲಿ 100ಕ್ಕೆ 100% ಈ ಶಾಲೆಗೆ ಉಪಯೋಗ ಆಗಬೇಕೆಂಬ ಲೆಕ್ಕಾಚಾರದಲ್ಲಿ ನೇರವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯವರಿಗೆ ಚೆಕ್ ಕೊಟ್ಟಿದ್ದೇವೆ. ಅವರಿಗೆ ನಾವು ಎಂದೂ ಕೇಳಲಿಲ್ಲ ನೀವೇನು ಮಾಡಿದ್ದೀರಂತ. ಅದರಲ್ಲಿ 10-15 ಸಾವಿರ ಜಾಸ್ತಿ ಬಿದ್ದರೆ ಅವರು ಕೈಯಿಂದ ಹಾಕಿರ್ಬೋದು ಅಂತ ಶಾಲೆ ಇತ್ತು. ಇದನ್ನು ಮಾಸ್ಟರ್ ಅವರು ಕೂಡ ಪಾಪ ನೋಡ್ಕೊಂಡಿದ್ದಾರೆ. ಮಕ್ಕಳಿಗೆ ಭವಿಷ್ಯ ಉಂಟು. ನಾನು ಇರುವಾಗ ಏಕ ಉಪಾಧ್ಯಾಯರು 4 ಕ್ಲಾಸ್ 1, 2, 3, 4. ಆನಂತರ 5 ಆಯ್ತು, 6 ಆಯ್ತು, 7th ಆಯ್ತು, 8th ಆಯ್ತು. ಇನ್ನು ಹೈಸ್ಕೂಲ್ ಆಗೋ ಕನಸನ್ನು ಕೂಡ ಕಾಣ್ತಾ ಇದ್ದೇವೆ ಮಕ್ಕಳಿಗೆ. ಕನ್ನಡ ಮಾಧ್ಯಮ ಶಾಲೆ. ನಾನು ವಿಶೇಷವಾಗಿ ಅಭಿನಂದನೆ ಮಾಡ್ತೇನೆ ನಮ್ಮ MD ಅವರಿಗೆ, ನಮ್ಮ GM ಅವರಿಗೆ, ನಮ್ಮ AGM ನವರಿಗೆ. ಪಾಪ ಬ್ಯಾಂಗ್ಳೂರಿಂದ 400 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಈ ಶಾಲೆಯನ್ನು ನೋಡುವಂತ ಭಾಗ್ಯ ಅವರಿಗೂ ಕೂಡ ಸಿಕ್ಕಿತಲ್ಲ ಅಂತ ನನಗೆ ಖುಷಿ ಆಗ್ತದೆ. ನಿಮ್ಮ ಮನಸ್ಸಲ್ಲಿ ಉಂಟು ಅಂತ ದೊಡ್ಡ ಉನ್ನತಾಧಿಕಾರಿಗಳು, ಏನು ಮಾಮೂಲಿ ಕರ್ನಾಟಕ ರಾಜ್ಯ ಸರ್ಕಾರದ ಲಾಭದಾಯಕ ಸಂಸ್ಥೆಯ ಉನ್ನತ ಅಧಿಕಾರಿಗಳು ಇವರು. ಅಂತವರು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ನಿಮಗೂ ವಿಶೇಷವಾದ ಅಭಿನಂದನೆ. ನನ್ನೊಟ್ಟಿಗೆ ಬಂದಿರುವಂತಹ ಪಾರ್ಟಿಯ ಅಧ್ಯಕ್ಷರಿಗೂ ಅಭಿನಂದನೆ. ಮಾಧ್ಯಮದ ಮಿತ್ರರು ನನ್ನನ್ನು ಯಾವಾಗಲೂ ಬಿಟ್ಟು ಕೊಡಲಿಲ್ಲ, ಯಾವಾಗಲೂ ಬಿಟ್ಟು ಕೊಡದಂತ ಮಾಧ್ಯಮದವರು.